ಸ್ಟೋರಿಗೆ ಹೋಗ್ತಿದ್ದೇವೆ. ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಚಿಕ್ಕಮ್ಮನಿಗೆ ಪಿಕ್ಕಲ್ ತಗೊಳ್ಳಿಕ್ಕೆ ಉಂಟಲ್ಲ. बाबा म्हणटा तम्मा येवनच्या वर्सा जावन दी अम्मा आमची उकलबाई जायत न्ही. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹುಷಾರಿದ್ದೀರಾ? ನಾನು ಫ್ರೆಂಡ್ಸಿಗೆ ಕೇಳಿದ್ದು, ನಿಮಗೆ ಹೇಳಿದ್ದು, ನನ್ನ ಸಬ್ಸ್ಕ್ರೈಬರ್ಸಿಗೆ ಕೇಳಿದ್ದು, ವ್ಯೂವರ್ಸಿಗೆ ಕೇಳಿದ್ದು. ಇವತ್ತು ಎಷ್ಟು ಗಂಟೆ ಆಯಿತು? 8:30 ಆಯಿತು. ಹೊರಟಿದ್ದೇವೆ. ಎಲ್ಲಿಗೆ ಅಮ್ಮ? ಕಾಸರಗೋಡು ಕೊಲ್ಲಂಗಾಣಕ್ಕೆ. ಜೋರು ಮಾತಾಡಿ, ನಾಯ್ಸ್ ಉಂಟಲ್ಲ, ಕೇಳುದಿಲ್ಲ. ಯಾಕೆ? ದೊಡ್ಡಪ್ಪನ ಮಗಳಿಗೆ ರೋಸು. ನನ್ನ ದೊಡ್ಡಪ್ಪನ ಮಗಳ ಮದ್ವೆ ನಾಳೆ. ಇವತ್ತು ರೋಸ್, ಅದಕ್ಕೆ ಹೊರಟಿದ್ದೇವೆ. ಇವತ್ತು ಕೇರಳಕ್ಕೆ ಹೋಗುದು, ನಾಳೆ ಮದ್ವೆ ಕರ್ನಾಟಕದಲ್ಲಿ, ಹಾಗೆ ಅಲ್ವಾ? ಹೌದು. ಮತ್ತೆ ವಿಶೇಷ ಎಲ್ಲ? ವಿಶೇಷ ಏನಿಲ್ಲ. ಬೆಳಿಗ್ಗೆದು ಅಮ್ಮ ಔಟ್ಫಿಟ್ ಹಾಕಿ ರೆಡಿ ಇದ್ದಾರೆ, ಫಂಕ್ಷನ್ ವೇರ್. ನಾನು ಡೈಲಿ ವೇರ್ ಹಾಕಿದೆ. ಮನೆಗೆ ಹೋಗಿ ಚೇಂಜ್ ಮಾಡಿ ಮತ್ತೆ ಅಲ್ಲಿಂದ ಫಂಕ್ಷನಿಗೆ ಹೋಗುವ ಅಂತ. ಹಾಗೆ ಸಲ್ಲು ಅವ್ರನ್ನ ಪಿಕ್ ಮಾಡ್ಲಿಕ್ಕೆ, ಹಾಗೆ ಅಲ್ಲಿ ರೆಡಿಯಾಗಿ ಹೋಗುವ ಅಂತ ಅನ್ಕೊಂಡಿದ್ದೇವೆ. ಮತ್ತೆ ಅಪ್ಪನಿಗೆ ಪುಟ್ಟು ತಿನ್ಬೇಕಂತೆ, ಆರ್ಡರ್ ಮಾಡಿದ್ದಾರೆ ಮನೆಯಿಂದ ಹೊರಡುವಾಗ. ಈ ಟೈಮಲ್ಲಿ ಪುಟ್ಟು ತಿನ್ಬೇಕು ಅಂತ. ಅವರಿಗೆ ಅಲ್ಲಿ ಹೋದ್ರೆ ತಿನ್ಲೇಬೇಕು. ಹಾಗೆ ಮತ್ತೆ ಏನಾದ್ರೂ ಹೇಳಿಗುಂಟಾ? ಇಲ್ಲ, ಮತ್ತೆ ಮಾತಾಡೋದಾ? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಅವ್ರಿಗೆ ಮರ್ತೋಗಿದೆ ಎಲ್ಲ ವಿಡಿಯೋ ಮಾಡಿದೆ. ಈಗ ಕುಂಬ್ಳೆ ಜಂಕ್ಷನ್ ರೀಚ್ ಆದ್ವಿ. ಕುಂಬ್ಳೆ ಜಂಕ್ಷನ್ ರೀಚ್ ಆದ್ವಿ. ಟಯರ್ಡ್, ಬಿಟ್ ಹಂಗ್ರಿ. ಈಗ ಕುಂಬ್ಳೆ ಆ ಶಾಪ್ ಓಪನ್ ಉಂಟಮ್ಮ? ಅದು ಶಾಪ್ ಬಟ್ಟೆದು ಕಾನಿಪುರ. ಅಪ್ಪನಿಗೆ ಬೆಡ್ಶೀಟ್ ಆಗ್ಬೇಕು. ಮತ್ತೆ ತಗೊಳ್ಳುವ. ಅಮ್ಮಂದು ಡ್ರೆಸ್ ಉಂಟು ಹೇಳಿ, ಕಾಲರ್ ನೆಕ್ ಚಂದ ಕಾಣ್ತಾ ಬೆಳೆ ಲಡ್ಡು. ಭಾರಿ ಖುಷಿ ನೋಡಿ, ಖುಷಿ. ನಾವು ಬ್ರೇಕ್ಫಾಸ್ಟಿಗಂತ ಹೋಟೆಲ್ ಟೀ ಟೈಮ್ ಹತ್ರ ಬಂದು ಅಂತ ಉಂಟಾ. ಇದೇ ಹೋಟೆಲ್ ಟೀ ಟೈಮ್. ಇಟ್ಸ್ ಟೀ ಟೈಮ್. 1 ಮಿನಿಟ್. ಪುಟ್ಟು ಉಂಟು. ಪ್ಲೇಟ್ ಕೊಡಿ ಒಂದು ಎಕ್ಸ್ಟ್ರಾ. ಇದು ಪುಟ್ಟು ವಿತ್ ಗ್ರೀನ್ ಪೀಸ್, ಐ ಗೆಸ್. ಎಸ್, ಗ್ರೀನ್ ಪೀಸ್. ಇದು ಪರಾಟ ಜೊತೆಗೆ ಮೊಟ್ಟೆ ಕರಿ. ಎಂತ ಹೇಳುದು ಅದಕ್ಕೆ? ಮೊಟ್ಟೆ ರೋಸ್ಟ್. ನಾವು ರೆಡಿ ನೋಡಿ, ನಾವು ರೆಡಿ. ಒಬ್ಬೊಬ್ಬರು ಒಂದೊಂದು ಕಲರ್. ಆಕ್ಚುಲಿ ಇವತ್ತಿದ್ದು ಥೀಮ್ ವೈಟ್ ಅಂಡ್ ಪಿಂಕ್. ಅಮ್ಮ ಸ್ವಲ್ಪ ಪಿಂಕ್ ಆದ್ರೂ ಮ್ಯಾಚಿಂಗ್. ಅಪ್ಪ ಗ್ರೀನ್ ಹಾಕಿದ್ದಾರೆ, ನಾನು ಪರ್ಪಲ್. ಶಲ್ಲು ಲೈಟ್ ಶೇಡ್ ಆಫ್ ಪಿಸ್ತಾ. ನಮ್ಮ ಅವಸ್ಥೆ ಗೊತ್ತಾ ನೋಡಿ. ಮದುವೆ ಮುಂಚೆ ಈ ಬ್ಯಾಂಗಲ್ಸ್ ಎಲ್ಲಿ ತಗೊಂಡದ್ದು ಶಲ್ಲು? ಬ್ಯಾಂಗ್ಳೂರಲ್ಲಿ. ಅವಳದು ನೋಡಿ, ಸೇಮ್ ತಗೊಂಡದ್ದು. 2 ವರ್ಷ ಆದ್ಮೇಲೆ ನಾವು ಹಾಕಿದ್ವಿ ಇಬ್ಬರು ಕೂಡ. ನೀವು ಈಗೇನಾ? ನಾವೀಗ ಕುಂಬ್ಳೆಯಿಂದ ಕೊಲ್ಲಂಗಾನಕ್ಕೆ ಹೋಗ್ತಿದ್ದೇವೆ. ಅಪ್ಪನ ಊರಿಗೆ ಹೋಗ್ತಿದ್ದೇವೆ. ಅವ್ರಿಗೆ ಖುಷಿ ನೋಡಿ. ಎಸ್ ಎಸ್. ರೀಚ್ ಆದ್ವಿ. ನನ್ನ ಅವಸ್ಥೆ ನೋಡಿ, ಕೂದಲಿದ್ದು ಚೆಕ್. ಕೊಲ್ಲಂಗಾನ ಚರ್ಚಿಗೆ, ಈ ಚರ್ಚ್ ಹಾಲಲ್ಲಿ ಈಗ ರೋಸಿದ್ದು ಫಂಕ್ಷನ್. ಈಗ ಎಂತ ಹೇಳ್ತಾರೆ, ಮಚ್ಚ ಇಲ್ಲೋ. ನಂಗೆ ಇವತ್ತು MC ಇದೆ. ಇವತ್ತು ವ್ಲಾಗ್ ಮಾಡೋದು ಶಲ್ಲು ಅವ್ರು, ಆಯ್ತಾ? ಈಗ ಫೋನ್ ಅವರ ಕೈಲಿ ನಾನು ಹಸ್ತಾಂತರ ಮಾಡೋದು, ಆಯ್ತಾ? ಇವಳು ನನ್ನ ಕಸಿನ್ ಕರಿಷ್ಮಾ ಅಂತ. ಡೆಕೋ ಮಾಡಿದ್ದು ನಿತ್ಯಾದರ್ ಬೇಡ. ಜಸ್ಸಿ ಅವರಿಲ್ಲೇ ಇದ್ದಾರೆ. ಕಾಸರಗೋಡು ಹತ್ರ ಎಲ್ಲಿಯಾದರೂ ಫಂಕ್ಷನ್ ಎಲ್ಲ ಇದ್ದರೆ ಡೆಕೋರೇಷನಿಗೆ ನೀವು ಇವರನ್ನು, ಬ್ಯುಸಿ ಇದ್ದಾರೆ ಕೆಲಸದಲ್ಲಿ, ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಸಿ ಬೇಡ ಅಂತ ಇವರು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ಬೋದಾ ಡಿಸ್ಕ್ರಿಪ್ಷನಲ್ಲಿ? ಆಗಿರಬೇಕು ನೋಡಿ. ಹಾಂ, ಹೇಗಾದರೂ ಆರ್ಡರ್ ಸಿಗಲಿ ಅಂತ.
ನಮಗೆ ಕಮಿಷನ್ ಬೇಕು, ಸುಮ್ಮನೆ ಆಗಲ್ಲ. ಇದು ನಾನು ಬರುದಲ್ಲ ನೈಸ್. Go 3, 2, 1. तसेच आमच्या सोबे मस्त जण धार्मिक ನಾನು ಕೊಡಿ ತನ್ನ ಕಾಲಿಗೆ ಸಂತಾನೆ ಚೇಡೋಗಿ ಚೇಡು ತುಂಬ ಕಾಲಿಗೆ ಹೋಗ್ತಾ ಕೈಗೆ ಬೊಗನಾಗಿ ಚೇಡೋಗಿ चेडू हांगा चेडू न्ही हांगा चेडू तुमी घाले म्हणटा जायत तुळव्या भाशेंत भावाक म्हणटा तम्मा येवनच्या वर्सां जावन दी अम्मा आमची व्हंकलबाय जायत न्ही. Ogle Zogatin Bau, Father Ranjit Rodriguez, Lana Dita, and Ogle Chiava Imanestin, Carmen Rodriguez, Ya Sambala Maso, Nal, Pin, Taso, Rose Bacteria, Sumi, Samcha, Taliansha, Avasana, Tanka, Ulatia. तुमची ओळख इल्ली लांब सांगितली म्हाका जाय ती बरोबर न्ही देखून तांचें नांव आनी क्लास म्हाका विचारचें आनी मुखार कोणाकय जाय जाल्यार इल्लें कनेक्शन करूंक जाय पडटा त्या खातीर तुमची इल्लें 2-3 सेंटेन्सां तुमची ओळख तुमी सांगितली म्हाका. आणि कुटुंबाच्या तर्फेनं या वेळेला साथ बसवतात. ओवे गोसु मोगासो रोसु क्लेबाव पद्रीसो मैसूरच्या ओवे गोसु मोगासो रोसु क्लेनोवे सैर्यांसो Tu nam salmon ye dolo moga muna pontu मेरा शोर करे patra pak support illo soda sa okay ya side nazale mujhe ani moga tujhe altari mogaravun mogar pur azar zalo re Hello, it's so long,
ಕೈ ಎಷ್ಟು ಎಸ್ ಸ್ಟಾರ್ಟ್ 1 2 3 3 4 5 ಎಸ್ 12 yes Prinsya you are the winner तुमचे आते कालिना म्हणून गोत्ता तोंडा दिल्ले शीतानी उन्याला रोगल बाई कशी दिसता सुबी दिसता नाही गे कनिष्ठ ಕ್ಯಾಟ್ರಿಂಗ್ ಓನರ್ ಇಲ್ಲಿದ್ದಾರೆ ಎಂತ ಗೊತ್ತಾ ನನಗೆ ಚಿಕನ್ ಕಡಿಮೆ ಬಡಿಸಿದ್ದಾರೆ ಚಿಕನ್ ಮತ್ತೆ ಬರ್ತೇನೆ ಇವ ನನ್ನ ಕಸಿನ್ ಇದ್ದು ಮಗ ಆಗದಿಂದ ಕೇಳಿದ್ದು ವಿಡಿಯೋ ಮಾಡುದಿಲ್ವಾ ಅಂತ ಈಗ ವಿಡಿಯೋ ಮಾಡೋಣ ಇವನು ಕ್ಯಾಲ್ವಿನ್ ಅಂತ ಅಲ್ವಾ ಇದು ಮಂಗಳೂರಿನ ಕ್ಯಾಲ್ವಿನ್ ಅಲ್ವಾ ಈಗ ಮಾತಾಡು ಇವೊಂದು ನಾಡ್ದು ಹೋಲಿ ಕಮ್ಯುನಿಯನ್ ಉಂಟಂತ ಅದಕ್ಕೆ ನನ್ನನ್ನು ಕರಿತಾ ಇದ್ದಾನೆ 1 ವರ್ಷದಿಂದ ಕರಿತಾ ಇದ್ದಾನೆ ಇನ್ನು ಕೂಡ 4 ತಿಂಗಳು ಉಂಟು ಅಲ್ವಾ ಹ್ಯಾಪಿ ನನ್ನ ದೊಡ್ಡಪ್ಪನ ಹೆಂಡತಿ ಇವರು ನನ್ನ ಚಿಕ್ಕಪ್ಪನ ಹೆಂಡತಿ ಇವರು ನನ್ನ ಅಪ್ಪನ ಹೆಂಡತಿ ಹೋಕಲ್ ಬಾಯ್ ಹೇಗಾಯ್ತು ರೋಸ್ ಸೂಪರ್ ಆಯ್ತಾ ಕ್ಯೂಟ್ ಕಾಣ್ತೀರಾ ತುಂಬ ರೆಡ್ ಬ್ಯೂಟಿ ವಿತ್ ಶೈನಿಂಗ್ ಬ್ಯೂಟಿ तू पळे म्हातारी जाताना तुका पळयता 10 वर्सां पयला वर्षी आसली म्हणून ते पुन्हा काडचे व्हिडिओ ಹೋಗಿ ಬರೀಟ ಬಾಯ್ ನಡಿ ನಾವು ಫಂಕ್ಷನ್ ಆಗಿ ನನ್ನ ದೊಡ್ಡ ಅಣ್ಣನ ಮನೆಗೆ ಬಂದದ್ದು ಎಲ್ಲರ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ತುಂಬ ಉಂಟು ಮನೆಗಳು ಅದಕ್ಕೆ ಒಬ್ಬರ ಮನೆಗೆ ಬಂದದ್ದು ಈಗ ಹೊರಗೆ ಬರ್ತಾರೆ ನೋಡಿ ಅವ್ರ ಅಡಿಗೆ ನಿಂತ್ರ ಅಂತ ನನ್ನ ಕ್ಯಾಮರಾ ನಿಂತದ್ದು ನೋಡಿ ಇವರೇ ನನ್ನ ಅವಸ್ಥೆ ನೋಡಿ ಎಲ್ಲ ಇಯರಿಂಗ್ ಬ್ಯಾಂಗಲ್ಸ್ ಎಲ್ಲ ತೆಗೆದು ಸಾಕಾಯ್ತು ನಾವೀಗ ಮನೆಗೆಲ್ಲ ಬಂದಾಯ್ತು ಈಗ ಬಟ್ ಸ್ಟೋರಿಗೆ ಹೋಗ್ತಿದ್ದೇವೆ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು ಚಿಕ್ಕ ಮನೆಗೆ ಪಿಕ್ಕಲ್ ತಗೊಳ್ಳಿಕ್ಕೆ ಉಂಟಲ್ಲ ಮತ್ತೆ ನೋಡ್ಬೇಕು ಮಾವನಿಗೆ ಹಪ್ಪಳ ತಗೊಳ್ಬೇಕು ಅವ್ರಿಗೆ ಹಪ್ಪಳ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಇತ್ತು ಮತ್ತೆಂತ ಉಂಟು ಶಲ್ಲು ಅದು ತಗೊಳ್ಳುವ ಲಾಸ್ಟ್ ಟೈಮ್ ಎಂತ ತಗೊಂಡದ್ದು ಇದೇ ಕಾಲಿ ಕೌನ್ಸರೆ ಅಂಶೆ ಹಾ ದಟ್ ವಾಸ್ ಗುಡ್ ಜಾಕ್ ಫ್ರೂಟ್ ಅಲ್ಲ ಬಾರಿ ಬರೇ ಅಲ್ಲೇ ಸ್ಟ್ರೈಕರ್ ಸೂಪರ್ ಇತ್ತು ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ತೀರಾ ನೀವು ಹಲ್ವಾ ಕೂಡ ಒಳ್ಳೆದಿತ್ತು ಇದ್ರಿಗೆ ತಗೊಳ್ಳುದು ಬಟ್ ಸ್ಟೋರ್ ಎಲ್ಲಿರುದಂದ್ರೆ ಸೀತಂಗೊಳ್ಳಿ ಜಂಕ್ಷನ್ ಇಂದ ಲೆಫ್ಟಿಗೆ ಹೋಗ್ಬೇಕು ಅದೇ ಏನಾಡಿ ಚೆಗಿ ಎಂಬಡಿಚೆ ಪಿಕ್ಕಲು नो वीडियो 3 किलो चे 3 कोण आखरे 2 करो ಆ್ಯಕ್ಚುಲಿ ನಂದು ಇದು ಬಟ್ ಆ್ಯಂಡ್ ಬಟ್ ಸ್ಟೋರಿಗೆ ಸೆಕೆಂಡ್ ಟೈಮ್ ವಿಸಿಟ್ ಸುದರ್ಶನ್ ಭಟ್ ಅವರು ಸಿಕ್ಕಿದ್ರು ಮಾತಾಡಿದ್ದು ತುಂಬಾ ಖುಷಿ ಆಯಿತು ಸಚ್ ಹಂಬಲ್ ಪರ್ಸನ್ ಅಲ್ವಾ ಲಾಸ್ಟ್ ಟೈಮ್ ಹೋಗಿ ವೀಡಿಯೋ ಮಾಡಿದ್ದೆ ಅವರು ಅದನ್ನು ನೆನಪಿಟ್ಕೊಂಡಿದ್ದಾರೆ ನೀವೇ ಅಲ್ವಾ ಲಾಸ್ಟ್ ಟೈಮ್ ಬಂದು ವೀಡಿಯೋ ಮಾಡಿದ್ದು ಹಾಗೆ ಹಿಂಗೆಲ್ಲ ಮಾತಾಡಿದರು ತುಂಬಾ ಖುಷಿ ಆಯಿತು
ಇನ್ನೊಂದು ವಿಷಯ ಹೇಳಬೇಕು, ತುಂಬ ಜನ ಕೇಳ್ತೀರಾ ಇವರ ಪ್ರಾಡಕ್ಟ್ಸನ್ನು ಹೇಗೆ ಪರ್ಚೇಸ್ ಮಾಡೋದಂತ. ಇವರ ವೆಬ್ಸೈಟ್ ಇದೆ, ವೆಬ್ಸೈಟಿಂದ ಪರ್ಚೇಸ್ ಮಾಡ್ಬೋದು, ಅಥವಾ ಇವರ ಫೋನ್ ನಂಬರನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಕಾಲ್ ಆರ್ ವಾಟ್ಸಪ್ ಮಾಡಿ ಬಟನ್ ಬಟ್ ಸ್ಟೋರ್ ಪ್ರಾಡಕ್ಟ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದು 4 ಒಟ್ಟಿಗೆಲ್ಲ ಬಿಲ್ ಓಕೆ ಅಲ್ಲ? ಯಾ ತಲಪಾಡಿಯಲ್ಲಿ ಲಾಟ್ರಿ ತಕೊಂಡ್ವಿ. ಲಾಸ್ಟ್ ಟೈಮ್ ವಿನ್ ಆಗಿದ್ದೆ, ಈ ಸಲ ವಿನ್ ಆಗ್ತಾನ ಗೊತ್ತಿಲ್ಲ, ಕಾದು ನೋಡಿ ರಿಸಲ್ಟಿಗೆ. ಬ್ಯಾಕ್ ಹೋಮ್ ಆಫ್ಟರ್ ಅ ಲಾಂಗ್ ಡೇ. ಖುಷಿ ಆಯಿತು, ಫ್ಯಾಮಿಲಿಯವ್ರನ್ನ ಮೀಟ್ ಆಗಿ. ಫಂಕ್ಷನ್ ಅಂತೂ ಸೂಪರ್ ಆಗಿತ್ತು. ನಾಳೆ ವೆಡ್ಡಿಂಗ್ ಇದೆ, ನೋಡುವ ಯಾವಾಗ ಈ ವ್ಲಾಗನ್ನು ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ, ಯಾಕೆಂದರೆ ಎಡಿಟಿಂಗ್ ತುಂಬ ಪೆಂಡಿಂಗ್ ಇದೆ, ತುಂಬ ಫಂಕ್ಷನ್ ಅದು ಇದು ಅಂತ. ಲೈಫ್ ಸ್ವಲ್ಪ ಬ್ಯುಸಿ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್.